ಅವರು ಬಿಜಿಎಸ್ ಬರವು ಸಂಸ್ಥೆನ ವರ್ಷದ ಗೊಬ್ಬುದ ಕೂಟ ಸೋಮವಾರ ಕುಳ್ಳದ ಮಂಗಳ ಕ್ರೀಡಾಂಗಣ ನಡೆದಿದೆ. ಮೇಯರ್ ಭಾಸ್ಕರಕ್ಕೆ ಗೊಬ್ಬುದ ಕೂಟವನ್ನು ಉದಿಪನ ಮಲ್ತು ಕುಡ್ಲದ ಮಂಗಳ ಕ್ರೀಡಾಂಗಣಡು ಸೋಮವಾರ ಕಾವೂರು ಬಿಜಿಎಸ್ ಬರವು ಸಂಸ್ಥೆನ ವರ್ಷದ ಗೊಬ್ಬುದ ಕೂಟ ನಡೆದಿದೆ. ಕಾವೂರು ಶ್ರೀ ಆದಿಚುಂಚನಗಿರಿ ಶಾಖೆ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ರೀತಿದೆ. ಮೇಯರ್ ಭಾಸ್ಕರಕ್ಕೆ ಉದಿಪನ ಮಲ್ತನ ಗೊಬ್ಬುದ ಕೂಟುಡು ಜೋಕ್ಲೆಗ್ ಬೇತೆ ಬೇತೆ ಪಂತೋಲು ಅಟ್ಟಣೆ ಆದಿತ್ತಂಡು. ಸಂಘಟಕರಿ ಪೊರ್ತುಡು ಪಾತಿರ್ದು ಪಾಠದೊಟ್ಟುಗು ಜೋಕ್ಲೆಗ್ ಗೊಬ್ಬೊಬ್ಬಕ್ಕ ಸಾಂಸ್ಕೃತಿಕವಾದ ಉಮೇದು ಕೊರ್ಪುನಂಚ ಸಂಸ್ಥೆನ ಕಾರ್ಯಾಂತಿರು ಧರ್ಮಪಾಲನಾಥ ಸ್ವಾಮೀಜಿರು ಪುಣೆಯೊಂದುಲೇರು ರಾಜ್ಯ ರಾಷ್ಟ್ರ ಮಟ್ಟುಡು ಪದಕ ಪಡೆನ ಬಿರ್ಸೇರು ಸಂಸ್ಥೆಡು ಉಳ್ಳೇರೆಂದು ಪಂಡೇರು. ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಾಕಷ್ಟು ಉತ್ತೇಜನವನ್ನು ಪೂಜ್ಯ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ನೀಡುತ್ತಿದ್ದಾರೆ. ಹಾಗೆಯೇ ನಮ್ಮ ಈ 3 ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳಲ್ಲೂ ವಿಶಿಷ್ಟ ಯೋಗ್ಯತೆಯನ್ನು ಅರ್ಹತೆಯನ್ನು ಹೊಂದಿದ ಕ್ರೀಡಾಪಟುಗಳು ಇದ್ದಾರೆ. ಅವರು ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿ ಚಿನ್ನದ ಪದಕಗಳನ್ನು ಗಳಿಸಿರುತ್ತಾರೆ. ಅಂತೆಯೇ ಮುಂದೆಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾಗವಹಿಸುವ ಅರ್ಹತೆಯನ್ನು ಅವರು ಹೊಂದಿದ್ದು ಅಲ್ಲಿಯೂ ಅವರು ವಿಜಯ ಗಳಿಸುವಂತಾಗಲಿ ಎಂದು ಹಾರೈಸುತ್ತೇನೆ. ಸ್ಕೇಟಿಂಗ್ ರಾಷ್ಟ್ರ ಮಟ್ಟದ ಪದಕ ಪಡೆಯಿನ ಮೋಕ್ಷ ಪಾತಿರ್ದು ಬರವು ಸಂಸ್ಥೆ ಕೊರ್ಪುನ ಉಮೇದಿಗೆ ಮೆಚ್ಚುಗೆ ತಿರುಪಾಯರು. I'm very glad that our school supports a lot in our sports events. I am also a national medalist in skating, and our school has supported us a lot since I was a very small kid. For all the events and all my exams, everything, my teachers support me a lot. I get a lot of inspiration from our school. Our Swamiji gives us blessings for all our events, whatever we do, and in all the sports events.